ಗೊತ್ತಿಜ್ಜನ ಪ್ಲೇಸ್ಗೆ ಪೋಂದಿಲ್ಲ ಮಲ್ಲ ಯಾವ್ದ ಪ್ಲೇಸ್ ಗೊತ್ತಿಲ್ಲ ಯಾವ್ದಂದ್ರೆ ಗೊತ್ತಿಲ್ಲ. ದೇವಸ್ಥಾನ ಉಂಟು ಒಂದು ಇಲ್ಲಿ, ದುರ್ಗಾ ಪರಮೇಶ್ವರ ದೇವಸ್ಥಾನ ನಮ್ಮ ನಿಟ್ಟೆ ಕೆಮ್ಮಣ್ಣಲ್ಲಿ, ಬೆಳ್ಮಣ್ಣ ಹತ್ರ. ಸಾರಿ ನಿಟ್ಟೆ ಅಲ್ಲ, ನಿಟ್ಟೆ. ಹುಡ್ಕೊಂಡು ಹೋಗ್ತಾ ಇದೀವಿ, ಇಲ್ಲಿ ಉಂಟು ಅಂತ ಹೇಳಿದ್ರು. ಹೇಗುದು ಬಂದ್ವಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಗೆ ಜಾಗ ಬಿಟ್ಟ ಬೋರ್ಡು ಬೋರ್ಡ್ ಕಾಣ್ತಾ ಉಂಟು. ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಕೆಮ್ಮಣ್ಣ ಅಂಚಿ ಸಿಕ್ತು ನೋಡಿ. ನಿಟ್ಟೆ. ಮತ್ತೆ ಇತ್ತದು ಎಷ್ಟು ಬಂದ್ರು ದಾರಿ ಮುಗಿತಾ ಇಲ್ಲ. ಎಲ್ಲ ಉಂಟು ಇತ್ತು. ಅಲ್ಲೊಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು 1 ಕಿಲೋಮೀಟರ್ ಸಹ ಇಲ್ಲ ಅಂತ. ಇದು 1 ಕಿಲೋಮೀಟರ್ ಜಾಸ್ತಿ ಆಯ್ತು. ಮತ್ತೆ ಫಸ್ಟ್ ಬರುವ ದಾರಿ ತುಂಬಾ ದೂರ ಕಾಣ್ತದಲ್ವಾ, ನಮ್ಗೆ ಸೇಮ್ ಹಾಗೆ ಆಯ್ತು. ಇಲ್ಲಿ 2 ದಾರಿ ಉಂಟು, ಯಾವ್ದಂತ ಗೊತ್ತಿಲ್ಲ. ಒಂದು ದಾರಿಯಲ್ಲಿ ಹೋಗ್ತಾ ಇದ್ದು, ಒಂದು ಯಾರು ಮನುಷ್ಯರು ಯಾರು ಕಾಣ್ತಾ ಇಲ್ಲ. ಒಬ್ರು ಎಲ್ಲಿಗೆ ಹೋಗ್ತಿದ್ವು ದೇವ್ರಿಗೆ ಗೊತ್ತು. ಸ್ಟ್ರೀಟ್ ಐಟಮ್ ಕಾಣ್ತಾ ಉಂಟು. ದೇವಸ್ಥಾನ ತೋರಿಸ್ಬೇಕಪ್ಪ. ದೇವಸ್ಥಾನನಾ ಎಂತದ ಬಂದ ಗ್ಯಾರಂಟಿಯಾ ಇಲ್ಲ ದೇವಸ್ಥಾನನೇ ಸಿಕ್ತು. ಬಂದದಕ್ಕೂ ಹುಡುಕಿಕೊಂಡು ಬಂದ್ವಿ ನಾವು ನೋಡಿ. ಒಳಗೆ ಯಾವ್ದೆಲ್ಲ ದೇವಸ್ಥಾನ ನಮ್ಗೆ ಗೊತ್ತೇ ಇರ್ಲಿಲ್ಲ. ಫಸ್ಟ್ ಟೈಮ್ ಬರ್ತಾ ಇದ್ವಿ ನಾವು ಇಲ್ಲಿಗೆ. ಸೂಪರ್ ಉಂಟು ಮಾತ್ರ ನೋಡಿ. ಫಸ್ಟ್ ಟೈಮ್ ಬರುದು ಈ ತರ ಹುಡುಕಿಕೊಂಡು ನೋಡಿ. ಸೂಪರ್ ಆಗಿ ಉಂಟು ಮಾತ್ರ. ಇದು ದೇವಸ್ಥಾನದ ಆಪೋಸಿಟ್ ಇರುವಂಥ ಒಂದು ಕೆರೆ ನೋಡ್ಬೋದು. ಇದು ದೇವಸ್ಥಾನ ಕ್ಲೋಸ್ ಇದೆ ಅಂತೆ. ನಾವು ಅಲ್ಲಿ ಹೋಗಿ ಜಸ್ಟ್ ನೋಡಿ ಬರುವ. ಚಪ್ಪಲು ಮುಲ್ದೆಪ್ಪ ಗೊತ್ತು ಈ ಶಂಚ ನನಗೆ ಮೂಲ ಏರ್ಲಿ ಇಜ್ಜ ಕೆಣಗ ಉಂಟಲ್ಲ. ಅಂದ ಆಡ ಹಾಡ ಹೋಗ್ತೀರಿ ಅಡ ಆಡ ಹೋಗ್ಲಿ. ತುಂಬ ಒಳಗಿದೆ ಇದು ಮೈನ್ ರೋಡಿಂದ. ನಂದಿಗೋನ, ರಕ್ತೇಶ್ವರಿ ಮತ್ತು ವ್ಯಾಘ್ರ ಚಾಮುಂಡಿ, ಪಿಲಿಚಂಡಿ. ತುಂಬ ದೊಡ್ಡದುಂಟು ದೇವಸ್ಥಾನ ಮಾತ್ರ ನೋಡಿ. ಇಲ್ಲಿ ಸಹ ಪ್ಲೇಸ್ ತುಂಬ ದೊಡ್ಡದುಂಟು ದೇವಸ್ಥಾನ. ಮೋಸ್ಟ್ಲಿ ಇಲ್ಲಿ ಊಟ ವ್ಯವಸ್ಥೆ ಇರ್ಬೋದು. ಇದೊಂದು ಪಾತ್ರೆ ಇದೆ, ಎಷ್ಟು ದೊಡ್ಡದಿದೆ ನೋಡಿ ಪಾತ್ರೆ. ಇದು ನಾನು ಜಸ್ಟ್ ಕೈ ಇಡ್ತೀನಿ, ನಿಮ್ಗೆ ಅರ್ಥ ಆಗ್ಬೋದು ನೋಡಿ. ಇಷ್ಟು ದೊಡ್ಡದಿದೆ ಪಾತ್ರ. ಹಾತದಲ್ಲಿ ಕವರ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. 4,000 ಜನಕ್ಕೆ ಆವತ್ತಾ ನೋಡಿ. ಎಷ್ಟು ದೊಡ್ಡದಿದೆ ಗೊತ್ತಾಗ್ತದೆ ನೋಡಿ. ಅವರ ನಿಂತಾಗ ಕಾಣುತ್ತೆ ಎಷ್ಟು ದೊಡ್ಡದಿದೆ ನೋಡಿ. ದೇವಸ್ಥಾನ ಹತ್ರನೇ ಒಂದು ಸಣ್ಣ ನದಿ ಥರ ಇದೆ. ಬರ್ತಿ ಯಾರಂದು ನೋಡಿ. ಮೋಸ್ಟ್ಲಿ ಇಲ್ಲಿ ಡ್ಯಾಮ್ ಇದ್ದಿರ್ಬೋದು, ಅಂದರೆ ಬೇಸಿಗೆಗಾಲದಲ್ಲಿ ಇಲ್ಲಿ ಕಟ್ ಹಾಕ್ಬೋದು. ಹೇಗಿದೆ ಆ್ಯಕ್ಚುಲಿ ಈ ದೇವಸ್ಥಾನ ಇದೆ ಅಂತ ಗೊತ್ತೇ ಇಲ್ಲ ನಮಗೆ. ನಾನು ಬರುವಾಗ ಜಸ್ಟ್ ಒಂದು ಮ್ಯಾಪ್ ನೋಡಿದೆ, ಆಗ ಇಲ್ಲಿ ಇದೆ ಅಂತ ಆಯಿತು. ಹಾಗೆ ಬಂದು ಹೋಗುವ ಅಂತ ಬಂದ್ವಿ. ಎಷ್ಟು ಚೆನ್ನಾಗಿದೆ, ನೀರು ಸಹ ಹಾಗೆ ತುಂಬ ಕ್ಲೀನ್ ಇದೆ. ಆ್ಯಕ್ಚುಲಿ ನಾವು ದೇವರ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಅದೃಷ್ಟ ಅನಿಸುತ್ತೆ. ಇಲ್ಲಿಯ ಸೆಕ್ಯೂರಿಟಿ ಅವ್ರು ಬಂದು ಓಪನ್ ಮಾಡಿ ಕೊಟ್ಟರು. ಹಾಗೆ ನಾವು ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ.
ಆ ದುರ್ಗಾ ಪರಮೇಶ್ವರಿ ತಾಯಿಯ ಕ್ಷೇತ್ರ ಇದು. ನಮಗೆ ಆಲ್ರೆಡಿ ಸ್ವಾಮಿ ಹೇಳಿದ್ವಲ್ಲ, ನಾವು ಹುಡ್ಕೊಂಡು ಬಂದಿದ್ದಕ್ಕೆ ಸಹ ಸಾರ್ಥಕ ಆಯ್ತು ನಮಗೆ. ದೇವರ ದರ್ಶನ ಆಯ್ತು, ಒಳ್ಳೆ ತುಂಬ ಖುಷಿ ಆಯಿತು. ಯಾಕಂದರೆ ಹುಡ್ಕೊಂಡು ಬಂದದಕ್ಕೊಂದು ಏನೋ ಮಸ್ತ್ ತೃಪ್ತಿ ಆಯಿತು. ನಾವು ಎನಿಸಿದ್ವಿ ಇಲ್ಲೂ ಏನು ಕ್ಲೋಸ್ ಇರ್ತದೇನೋ ಅಂತ. ಅವ್ರು ಹೇಳಿದ್ರು 7:30 ಅಂತ. ಅಲ್ಲಿ ಒಬ್ರು ಮಲಗಿದ್ರಿ ಅದೇನೋ ಏಜ್ ಆದ ಪಾಪ. ಅವ್ರು ಹೇಳಿದ್ರು 7:30 ಅಂತ. ತುಂಬ ಬೇಜಾರಾಯಿತು, ಏನು ಇಲ್ಲೂ ನೋಡಲಿಕ್ಕೆ ಸಿಕ್ಕಿಲ್ವಾ ಅಂತ. ಪುಣ್ಯಕ್ಕೆ ಪಾಪ ಅವ್ರು ಇನ್ನೊಬ್ರು ಯಾರೋ ಬಂದು ದೇವರ ತಾರನೆ ಬಂದು ಬಾಗಿಲು ತೆಗೆದು ಕೊಟ್ಟರು. ತುಂಬ ಖುಷಿ ಆಯಿತು. ನಾವು ಶೃಂಗೇರಿ ಹೋಗಿದ್ವಿ. ಶೃಂಗೇರಿಯಲ್ಲಿ ಅಂತೂ ಕ್ಲೋಸ್ ಇತ್ತು, ಹಾಗಾಗಿ ನಮಗೆ ಅಲ್ಲಿ ಆಗಲಿಲ್ಲ. ಆದರೆ ಇಲ್ಲಿ ಮಾತ್ರ ಖುಷಿ ಅನಿಸ್ತು, ದರ್ಶನ ಒಂದಾಯಿತು. ನೋಡಿ, ದೂರದಿಂದ ಈ ರೀತಿ ಕಾಣೋದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ ಅನಿಸುತ್ತೆ, ಅಲ್ಲಿ ರೋಡ್ ಕಾಣ್ತಿದೆಯಲ್ಲ, ಅಲ್ಲಿಂದ ಸಹ ಒಂದು ಎಂಟ್ರಿ ಇದೆ. ಬಟ್ ನಾವು ಈ ಕಡೆ ಬಂದ್ವಿ. ಈ ಕಡೆಯಲ್ಲಿ ಒಂದು ಕಾರ್ ನಮ್ಗೆ ಇಲ್ಲಿ ತನಕ ಬರುತ್ತೆ, ಹಾಗೆ ಅಲ್ಲಿ ಬಂದ್ವಿ ನಾವು. ನಾನು ಆಗ ನಿಮಗೆ ತೋರಿಸಿದಂಥ ಒಂದು ಕೊಳ ಇದು. ಇಲ್ಲಿ ಸಹ ಒಂದು ಏನೋ ಇದೆ, ಬಟ್ ಇಲ್ಲಿ ದೇವಸ್ಥಾನ ಏನಂತ ಗೊತ್ತಿಲ್ಲ, ಯಾಕಂದ್ರೆ ಬೋರ್ಡ್ ಏನೋ ಕಾಣ್ತಾ ಇಲ್ಲ. ಏನೋ ಒಂದು ಇಲ್ಲಿ ಸಹ ಇದೆ ನೋಡಿ. ಏನಿಯಾ ಖುಷಿಯಾಗಿದೆ. ಅಲ್ಲಿ ಓಡಾಡ್ತಿದ್ದಾನೆ. ಬಲಿ ಬೈ ನೆಕ್ ನೀರು ಹೋಲ್ತಾ ಬರ್ಬೋದು. ಒಂದು ಜಲ ಇಪ್ಪು, ಇಲ್ಲಿಂದ ನೀರು ಹೊರ ಹೋಗ್ತಾ ಇದೆ. ಬಟ್ ಇದಕ್ಕೆ ನೀರೆಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಸಪ್ರೇಟ್ ಇದೆ, ಇಲ್ಲಿಂದ ಸಹ ನೀರು ಬರ್ತಾ ಉಂಟು. ಅದು ಈ ನೀರು ಇದಕ್ಕೆ ಹೋಗುತ್ತಾ ಅಥವಾ ಬೇರೆ ಗೊತ್ತಿಲ್ಲ. ಗೊತ್ತಿಲ್ಲ ಅವು ಬೋಚಿ ಹಂಗೆ ಮೂಲಲ್ಲೇ ಹೌದಾದ ಗೊತ್ತಿದೆ ಅಂತಿದ್ದು. ಚೆನ್ನಾಗಿದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಆಗಿ. ಯಾವುದೇ ರೀತಿ ಒಂದು ಕಿರಿಕಿರಿ ಇಲ್ಲ, ಏನಿಲ್ಲ, ತುಂಬ ನಿಶಬ್ದವಾಗಿದೆ ನೋಡಿ. ಇದು ಕೆಮ್ಮಣ್ಣು ನಿಟ್ಟೆ ಅಂತ. ನೋಡೋಣ, ನಾನು ಇಲ್ಲಿದೊಂದು ಲೊಕೇಶನ್ ಹಾಕಿರ್ತೀನಿ. ಯಾರಾದರೂ ಬರೋರಿದ್ದರೆ ಆ ಲೊಕೇಶನ್ ಮುಖಾಂತರ ನೀವು ಇಲ್ಲಿ ಬನ್ನಿ, ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡ್ಕೊಳ್ಳಿ. ನಾವಿವತ್ತು ಫುಲ್ಲು ದೇವಸ್ಥಾನ ಸುತ್ತಾ ಇದ್ದೀವಿ. ಇದು ನಾವು ಫಸ್ಟ್ ಬರೋದು ಈ ದೇವಸ್ಥಾನ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಡ್ಕೂರು ಅಂತ ಶ್ರೀಕ್ಷೇತ್ರ. ಬಂದೇ ಇಲ್ಲ, ಈ ರೋಡಿಗೆ ನಾನು ಬಂದಿರಲಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಸೂಪರ್ ಉಂಟು ದೇವಸ್ಥಾನ ಅಂತೂ. ಒಳಗಡೆ ಭಜನೆಲ್ಲ ಆಗ್ತಾಯಿತ್ತು, ಒಳಗಡೆ ವಿಡಿಯೋವನ್ನು ತಿಳ್ಕೊಂಡ್ವಿ. ಮತ್ತು ಪರ್ಮಿಷನ್ ಇದೆಯಂತೆಲ್ಲ ಗೊತ್ತಿಲ್ಲ ಒಂದು. ಹಾಗೆ ಇಲ್ಲಿ ಭಜನೆಲ್ಲ ಆಗ್ತಾಯಿತ್ತು, ತುಂಬ ಸೌಂಡ್ ಇತ್ತು. ಹಾಗೆ ನಾವು ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ. ಫುಲ್ ಇಡೀ ದೇವಸ್ಥಾನದಲ್ಲಿ ದೀಪ ಹಚ್ತಾರೆ. ನವಗ್ರಹ ಮಂಟಪ. ಇವತ್ತು ನಮ್ಮ ಎಲ್ಲ ಕ್ಷೇತ್ರಗಳ ದೇವಸ್ಥಾನಗಳ ದರ್ಶನ ಮಾಡ್ತಾ ಇದ್ದೀವಿ. ಅಂದ್ಕೊಂಡಿರಲಿಲ್ಲ ಹೋಗ್ತೀವಿ ಅಂತ, ಅಂದ್ಕೊಂಡಿರುವಂಥ ಪ್ಲೇಸ್ಗಳೆಲ್ಲ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಕಟೀಲು ಹೋಗೋದು ಪ್ಲಾನ್ ಇದೆ, ನೋಡೋಣ. ಕಟೀಲಿಗೆ ಹೌದು, ಕಟೀಲಲ್ಲಿ ಊಟ ಮಾಡಿ ಬರ್ತಾ ಇದ್ದೀವಿ. ಬರೀತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ ಇಲ್ಲಿಗೆ. ಫುಲ್ ಸೌಂಡ್ ಉಂಟು, ಕೇಳ್ತಾ ಇಲ್ಲ ಎಂತ ಸಹ ಮಾತಾಡೋದು. ಇದು ಮೊನ್ನೆ ನಾನು ತೋರಿಸಿದ್ದೆ, ಹೂವಿನ ಗಿಡ ಎಲ್ಲ ಉಂಟು. ಫುಲ್ ಕತ್ಲೆಲ್ಲ ಹಾಗೆ ಕಾಣ್ತಾ ಇಲ್ಲ. ಫ್ರೆಂಡ್ಸ್, ನಾವು ಫೈನಲ್ ಆಗಿ ಕಟೀಲಿಗೆ ಬಂದ್ವಿ. ಮೋಸ್ಟ್ಲಿ ನಮ್ಮ ಇವತ್ತಿನ ಕ್ಷೇತ್ರ ದರ್ಶನದಲ್ಲಿ ಇದು ಕೊನೆಯ ಕ್ಷೇತ್ರ ಅಂದ್ಕೊಳ್ತೀವಿ. ಇನ್ನು ಮನೆಗೆ ಹೋಗೋದು. ಊಟ ಆಯ್ತು, ಊಟ ಇತ್ತು, ಸೂಪರ್ ಆಗಿತ್ತು. ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ಊಟ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಒಂದು ಅಚಾನಕ್ ಆಗಿ ಒಂದು ಊಟ ಸಹ ಸಿಕ್ತು. ಹಾಗೆ ಊಟ ಮಾಡ್ಕೊಂಡೇ ಹೊರಟ್ವಿ. ದೇವಿಯ ಕೃಪೆ ನಮ್ಗೆ ತುಂಬಾ. ಹೌದು, ಇವತ್ತು ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟ ದೇವಸ್ಥಾನ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಕಸ್ಮಾತ್ ಹೋದ್ವಿ, ಎಲ್ಲ ಬಂದ್ವಿ. ಓಕೆ, ನಮ್ಮ ಬ್ಲಾಗ್ನ ನಾವು ಇವತ್ತು ಕಟ್ಟಡದಲ್ಲೇ ಎಂಡ್ ಮಾಡುವ. ಇನ್ನೂ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಸ್ವಲ್ಪ ಸೌಂಡು ಅಷ್ಟು ಕ್ಲಿಯರ್ ಬರಲಿಕ್ಕಿಲ್ಲ ನಮ್ಮ ವಾಯ್ಸ್, ಯಾಕಂದ್ರೆ ನೀರಿನ ಶಬ್ದ ಜಾಸ್ತಿ ಉಂಟು, ಹಾಗಾಗಿ ಬರ್ಲಿಕ್ಕಿಲ್ಲ. ಲೈಟ್ ಆಗಿ ಜನ ಇದ್ದಾರೆ ಅಷ್ಟೇ, ಕ್ಲೀನ್ ಆಗಿ ನೋಡ್ಬೋದು ನೋಡಿ. ಬಟ್ ಅಲ್ಲ ಈಗ ಊಟ ಹೋಗಿದ್ದಾರೆ, ಹಾಗಾಗಿ ಸ್ವಲ್ಪ ಹೊರ ಬಂದ ಸ್ವಲ್ಪ ಜನ ಆಗ್ಬೋದು, ಅಷ್ಟೇ ಹೇಳುವಂಥದ್ದಿಲ್ಲ, ಕಮ್ಮಿ ಆಗಿದೆ. ಓಕೆ, ಬಾಯ್.